ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವ್ಲಾಗ್ ಕಂಟಿನ್ಯೂ ಆಗ್ತಾ ಉಂಟು. ನಾವು ಟ್ರಿಪ್ಪಿಗೆ ಹೋಗಿದ್ವಲ್ಲ, ಈಗ ಶೃಂಗೇರಿ ಕೊಲ್ಲೂರು ಆಯಿತು. ಆಮೇಲೆ ನೆಕ್ಸ್ಟ್ ಈಗ ಆನೆಗುಡ್ಡೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಹೋಗುವಾಗ ಸ್ವಲ್ಪ ನಿದ್ದೆ ಬರ್ತಿತ್ತು ಕೆಲವರಿಗೆ ಬೋರ್ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ಡ್ಯಾನ್ಸ್ ಆದರೂ ಮಾಡುವ ಅಂಥೇಳಿ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಇನ್ನು ಆನೆಗುಡ್ಡೆ ದೇವಸ್ಥಾನಕ್ಕೆ ಹೋದ ನಂತರ ಒಂದು ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಉಂಟು, ನೋಡಬೇಕು ಎಂತ ಆಗ್ತದೆ ಅಂತ ಹೇಳಿ. ಆಮೇಲೆ ಮಲ್ಪೆ ಬೀಚಿಗೆ ಒಂದು ಹೋಗಬೇಕು ಅಂತ ಉಂಟು. ಸೀ ವಾಕ್ ಉಂಟಲ್ವ, ಅಲ್ಲಿ ಸ್ವಲ್ಪ ಹೋಗುವ ಅಂತ ಮಕ್ಕಳೆಲ್ಲ ನೋಡಲಿಲ್ಲಂತೆ. ನಾನೊಂದು 4 ವರ್ಷದ ಹಿಂದೆ ಹೋಗಿದ್ದೆ, ಆವಾಗ ಹೊಸತಾಗಿತ್ತಷ್ಟೇ. ಹಾಗೆ ಇವರನ್ನೆಲ್ಲ ಕರ್ಕೊಂಡು ಅಲ್ಲಿ ಹೋಗುವ ಅಂತೇಳಿ ಪ್ಲ್ಯಾನ್ ಮಾಡಿದ್ದೇವೆ. ನೋಡಬೇಕು ಎಲ್ಲಿಗೆಲ್ಲ ಹೋಗಲಿಕ್ಕೆ ಆಗ್ತದೆ ಅಂತ ಹೇಳಿ. ಈಗ ಇಲ್ಲಿ ದೇವಸ್ಥಾನಕ್ಕೆ ನಾವು ರೀಚ್ ಆದ್ವಿ. ನೋಡಿ, ಈ ರೀತಿ ಬುಟ್ಟಿ ಮಾಡಿ ಇಡ್ತಾರೆ. ಇದರಲ್ಲಿ ಹಣ್ಣು, ಕಾಯಿ ಮತ್ತು ಹೂ ಇರ್ತದೆ. ಹೂ ಇದೆ, ದಾಸವಾಳ ಮತ್ತು ಒಣಗಿರುವಂತಹ ತುಳಸಿ ಮಾಲೆ ಇರ್ತದೆ. ಅಷ್ಟಕ್ಕೆ 150 180 ಏನೋ ಹೇಳ್ತಾರೆ ಅವರು. ಅಷ್ಟು ಹಣ ಮಾಡ್ತಾರೆ ಇಲ್ಲಿ ಎಲ್ಲ ಲೋಕಲಲ್ಲಿ. ಎಂತಕ್ಕೆ ಅದು ದಾಸವಾಳ, ಅದು ಕೂಡ ಒಂದು ದಾಸವಾಳ, ಒಂದು ಸೇವಂತಿಗೆ ಹೂ ಇಷ್ಟೇ ಕೊಡೋದು, ಅದಕ್ಕೆ ಅಷ್ಟು ರೇಟ್ ಹೇಳ್ತಾರೆ. ನಾವು ಹಣ್ಣು ಕಾಯಿ ಮಾತ್ರ ತೊಗೊಂಡ್ವಿ, ಆ ಬಾಡಿ ಹೋಗಿರುವಂಥ ಹೂ ತೊಗೊಳ್ಳಿಲ್ಲ. 80 ರೂಪೀಸ್ ತೊಗೊಂಡ್ರು ಹಣ್ಣು ಕಾಯಿಗೆ, ಜೋಡು ಹಣ್ಣು ಕಾಯಿಗೆ 80 ರೂಪೀಸ್ ತೊಗೊಂಡ್ರು. ಇಲ್ಲಿ ಕೂಡ ದೇವರ ದರ್ಶನ ಆಯಿತು. ಒಳಗಡೆ ಏನು ನಾನು ವೀಡಿಯೋಸ್ ಮಾಡಲಿಲ್ಲ. ಆಮೇಲೆ ಈಗ ಇಲ್ಲಿಂದ ನಾವಿನ್ನು ಮಲ್ಪೆಗೆ ಹೋಗೋದು ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಈಗ ಡೈರೆಕ್ಟ್ ಮಲ್ಪೆಗೆ ಹೋಗ್ತಾ ಇದ್ದೇವೆ. ನೋಡಿ, ಮಲ್ಪೆ ರೀಚ್ ಆದ್ವಿ. ಇಲ್ಲಿ 2 ಕಡೆಯಲ್ಲಿ ಎಂಟ್ರೆನ್ಸೇ ಉಂಟು. ಇವರು ನಮಗೆ ಸೀವಾಕ್ ಕಡೆ ಹೋಗಬೇಕಿತ್ತು, ಇವರು ಇನ್ನೊಂದು ಎಂಟ್ರೆನ್ಸ್ ಉಂಟು, ಅಲ್ಲಿ ಎಂಟ್ರೆನ್ಸ್ ತೊಗೊಂಡ್ರು. ಹಾಗಾಗಿ ಇಲ್ಲಿ ತುಂಬ ಜನ ಇದ್ದಾರೆ, ಮಾತ್ರ ಗಾಳಿಪಟ ಎಲ್ಲ ಹಾರಿಸ್ತಾ ಇದ್ರು. ತುಂಬ ಇಲ್ಲಿ ಕ್ರೌಡ್ ಇತ್ತು. ಅಲ್ಲಿ ಲಾಸ್ಟಲ್ಲಿ ಒಂದು ಗಾಂಧೀಜಿದ್ದು ವಿಗ್ರಹ ಕಾಣ್ತದೆ. ಆ ಕಡೆ ಹೋದರೆ ಅಂತೂ ಇನ್ನೊಂದು ಎಂಟ್ರೆನ್ಸ್ ಉಂಟು. ಅಲ್ಲಿಂದ ಬರುವವರಿಗೆ ಇದು ಫಿಶ್ ಸ್ಟಾಲ್, ಅಂದರೆ ಫಾಸ್ಟ್ ಫುಡ್ ಮಾಡಿ ಕೊಡ್ತಾರಲ್ವ, ಅದೆಲ್ಲ ಆಚೆ ಸೈಡಲ್ಲಿ ಉಂಟು. ಇದು ನಾವು ಬಂದಿರೋದು ಈಗ ಮಿಡ್ಲಲ್ಲಿ ಒಂದು ಎಂಟ್ರೆನ್ಸ್ ಉಂಟು, ಆ ಪ್ಲೇಸಲ್ಲಿ ಬಂದಿದ್ದೇವೆ. ನೋಡಿ, ತುಂಬಾ ಕ್ರೌಡ್ ಇತ್ತು. ಈಗ ಮಕ್ಕಳಿಗೆ ಅಂತೂ ರಜೆಯ ಟೈಮ್ ಅಲ್ವಾ. ನಾವಿಲ್ಲಿ ಬಂದು ಮುಟ್ಟುವಾಗ ಸೈರನ್ ಕೂಡ ಆಗ್ತಾ ಇತ್ತು. ಅಂದರೆ ನೀರಿಂದ ಮೇಲೆ ಬರಲಿಕ್ಕೆ ಸೈರನ್ ಮಾಡ್ತಾಯಿದ್ರು. ಅಂದರೆ ಟೈಮ್ ಆಯಿತು ಕಾಣಬೇಕು, ಇನ್ನು ಸ್ವಲ್ಪ ಅಲೆಗಳು ಜಾಸ್ತಿ ಆಗ್ತದೆ. ಅಂದರೆ ಹೊತ್ತು ಮುಳುಗುವ ಟೈಮಿಗೆ ಅಲೆಗಳ ರಭಸ ಜಾಸ್ತಿ ಇರ್ತದೆ. ಹಾಗಾಗಿ ಆ ಟೈಮಲ್ಲಿ ಆಡಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಸೈರನ್ ಮಾಡ್ತಾಯಿದ್ರು ಎಲ್ಲರೂ, ಮೇಲೆ ಬನ್ನಿ ಅಂತೇಳಿ. ಬಲೆದೆ ಮೋತ ಅವು ಬಲೆ ವೈಪುನಾಗ ಮೀನು ತಿಕ್ಕೊಂಡು ಅಲ್ಲೇ ವೈಪುಲೆ ಅವೇರ್ನ ನಮ್ಮ ಅತ್ತ ನಾವಿಲ್ಲಿಂದ ಸ್ವಲ್ಪ ಜನ, ನಾನು, ಯಕ್ಷಿತಾ ಮತ್ತು ಮೋಹಿತ, ಗನ್ಯ, ಹಾಗೆಯೇ ನನ್ನ ಮಗಳು ಅಂಕಿತಾ, ವರ್ಷು, ಲಿಶು ಮತ್ತು ಲಿಶಿದ್ದು ಡ್ಯಾಡಿ, ಇಷ್ಟು ಜನ ಅಲ್ಲಿ ಹೋದ್ವಿ ಸೀವಾಕ್ ನೋಡಿಕೊಂಡು ಬರುವ ಅಂತ ಹೇಳಿ. ಮತ್ತು ಸ್ವಲ್ಪ ಜನ ಕೂತರು, ನಾವು ಬರೋದಿಲ್ಲ ಅಂತೇಳಿ, ನಡಿಲಿಕ್ಕೆ ಸಾಕಾಗ್ತದಲ್ವ. ಹಾಗಾಗಿ ನಮಗೆ ಒಂದು ಆಟೋ ಕೂಡ ಸಿಗಲಿಲ್ಲ ಇಲ್ಲಿ.
ಸ್ವಲ್ಪ ನಡೆಯುವಾಗ ಮತ್ತೆ ಗೊತ್ತಾಯಿತು ಎಷ್ಟು ದೂರ ಉಂಟು ಇಲ್ಲಿ ನೋಡುವಾಗ ಹತ್ತಿರ ಕಾಣ್ತಾ ಇತ್ತು. ನೋಡಿ ಆ ಲಾಸ್ಟಲ್ಲಿ ಕಾಣ್ತದಲ್ವ ನಿಮಗೆ ಈ ಕಡೆ, ಅಲ್ಲಿ ಹೋಗಬೇಕು. ನೋಡಿ ನಡೆದು ಒಂದು ಅರ್ಧ ಗಂಟೆ ನಡೆದಿದ್ದೇವೆ. ಇಲ್ಲಿ ನೋಡಿ ಈ ಸೈಡಿಗೆ ಬಂದರೆ ಸೀ ವಾಕ್ ಸೈಡಲ್ಲಿ ಬಂದರೆ ಉಂಟಲ್ಲ ನಿಮಗೆ ಈ ರೀತಿ ಪಾರ್ಕ್ ಎಲ್ಲ ಉಂಟು. ಮಕ್ಕಳಿಗೆ ಆಟ ಆಡಿಸಲಿಕ್ಕೆ ಕೂಡ ಚಂದ, ಫೋಟೋಸ್ ತೆಗಿಲಿಕ್ಕೆ ಕೂಡ ಚಂದ, ಹಾಗೆಯೇ ಇಲ್ಲಿ ಕೂತ್ಕೊಳ್ಳಿಕ್ಕೆ ಚಂದ ಪ್ಲೇಸ್ ಎಲ್ಲ ಮಾಡಿದ್ದಾರೆ. ಯಾರಾದರೂ ಮಲ್ಪೆ ಬೀಚಿಗೆ ಬರುವವರಿದ್ದರೆ ಈ ಎಂಟ್ರೆನ್ಸ್ ಪ್ಲೇಸಿಗೆ ಬನ್ನಿ. ಈ ಗೇಟಲ್ಲಿ ಎಂಟ್ರೆನ್ಸ್ ತಗೊಳ್ಳಿ. ಇದು ಫಸ್ಟ್ ಗೇಟ್ ಕಾಣಬೇಕು, ಆಮೇಲೆ ಮಿಡ್ಲಲ್ಲಿ ಉಂಟು, ಇನ್ನೊಂದು ಆ ಲಾಸ್ಟಲ್ಲಿ ಉಂಟು. ಇದು ತುಂಬ ಚೆಂದ ಉಂಟು ಈ ಪ್ಲೇಸ್. ನಾವು ನಂತರ ಇಲ್ಲಿಂದ ರಿಟರ್ನ್ ಹೋಗುವಾಗ 2 ಆಟೋ ಮಾಡಿ ಹೋದ್ವಿ. ಇಲ್ಲಿ ಆಟೋ ಸ್ಟ್ಯಾಂಡ್ ಉಂಟು ಸ್ವಲ್ಪ ಈ ಕಡೆ ಹೋಗುವಾಗ, ಅಲ್ಲಿ ಆಟೋ ಸಿಕ್ತು. ಹಾಗಾಗಿ ಆಟೋ ಮಾಡಿಕೊಂಡು ನಾವು ಮತ್ತೆ ನಮ್ಮದು ವ್ಯಾನ್ ಪಾರ್ಕ್ ಮಾಡಿದ್ರು ಅಲ್ಲ ಅಲ್ಲಿಗೆ ಹೋದದ್ದು. ನೋಡಿ ನಾವೀಗ ಸೀ ವಾಕಿಗೆ ಬಂದ್ವಿ. ನೋಡಿ ಇಲ್ಲಿ ವಾಕ್ ಮಾಡಿಕೊಂಡು ಹೋಗ್ಬೋದು. ಒಂದು 10 ನಿಮಿಷದ ದಾರಿ ಉಂಟು. ಅಲ್ಲಿ ತನಕ ಮಾಡಿದ್ದಾರೆ ನೋಡಿ, ನಿಮಗೆ ಕಲ್ಲು ಥರ ಕಾಣ್ತದಲ್ವ ಲಾಸ್ಟಲ್ಲಿ, ಅಲ್ಲಿ ತನಕ ಮಾಡಿದ್ದಾರೆ. ಅಲ್ಲಿ ತನಕ ನಡೆದುಕೊಂಡು ಹೋಗ್ಬೋದು. ಚೆಂದ ಆಗ್ತದೆ ನಡಿಲಿಕ್ಕೆ, 2 ಸೈಡಲ್ಲಿ ಗಾಳಿ ಬೀಸ್ತದೆ, ಹಾಗೆಯೇ ಫೋಟೋಸ್ ತೆಗಿಲಿಕ್ಕೆಲ್ಲ ಚೆಂದ ಉಂಟು ಪ್ಲೇಸ್. ನಮಗೆ ನಡೆದುಕೊಂಡು ಬಂದು ಸಾಕಾಯಿತು. ಈಗ ಇಲ್ಲಿ ಸೋಡಾ ಕುಡಿಯುವ, ಕೆಲವರಿಗೆ ಮಕ್ಕಳಿಗೆ ಐಸ್ ಕ್ರೀಮ್ ಆಗ್ಬೋದಂತೆ. ನಾವು ಜಿಂಜರ್ ಸೋಡಾ ಕುಡ್ತೀವಿ, ಹಾಗೆಯೇ ಐಸ್ ಕ್ರೀಮ್ ಕೂಡ ತೊಗೊಂಡ್ವಿ. ಇನ್ನು ಇಲ್ಲಿಂದ ಹೊರಡೋದು. ಇನ್ನು ಸುಸ್ತಾಯಿತು, ನಡೆದು ಸುಸ್ತಾಯಿತು. ಇನ್ನೊಂದು 2 ಟೆಂಪಲ್ಗೆ ಹೋಗೋದಿತ್ತು, ಅದನ್ನು ಕ್ಯಾನ್ಸಲ್ ಮಾಡಿ ಈಗ ಎಲ್ಲಿಯಾದರೂ ಹೋಟೆಲಲ್ಲಿ ಊಟ ಮಾಡಿ ಮನೆ ಕಡೆಗೆ ಹೋಗೋದಿನ್ನು. ಈಗ ಇಲ್ಲೊಂದು ರೆಸ್ಟೋರೆಂಟ್ ಇತ್ತು, 1-2 ಕಡೆ ರೆಸ್ಟೋರೆಂಟಲ್ಲಿ ಕೇಳಿದ್ವಿ, ಊಟ ಇರಲಿಲ್ಲ. ನಾವು ಜನ ತುಂಬ ಇದ್ವಿ ಅಲ್ಲ, ಊಟ ಇರಲಿಲ್ಲ. ಹಾಗಾಗಿ ಈಗ ಇಲ್ಲಿ ಬಂದಿದ್ದೇವೆ. ಇದು ಉಚ್ಚಿಲದ ಹತ್ರ ಊಟಕ್ಕೆ ನಾವು ನಿಲ್ಲಿಸಿದ್ದು. ಎಲ್ರಿಗೂ ಹಸಿವಾಗಿತ್ತು, ಮಧ್ಯಾಹ್ನ ದೇವಸ್ಥಾನದಲ್ಲಿ ಊಟ ಮಾಡಿದಲ್ಲ, ಹಾಗಾಗಿ ಎಲ್ರಿಗೂ ಹಸಿವಾಗಿತ್ತು. ಈಗ ಇಲ್ಲಿ ಊಟಕ್ಕೆ ಬಂದಿದ್ದೇವೆ. ಸ್ವಲ್ಪ ಜನ ನಾನ್ ವೆಜ್, ಮಕ್ಕಳೆಲ್ಲ ನಾನ್ ವೆಜ್, ನಾವು ವೆಜ್. ಇಲ್ಲಿ ಲಿಶು ಕೂಡ ಅಳ್ತಾ ಇದ್ದಾನೆ, ಅವನು ನಿದ್ದೆ ಮಾಡ್ತಿದ್ದ. ಅವನನ್ನು ಎಬ್ಬಿಸ್ಕೊಂಡು ಊಟಕ್ಕೆ ಕರ್ಕೊಂಡು ಬಂದ್ವಿ ಅಲ್ಲ, ಹಾಗಾಗಿ ಅವನಿಗೆ ಕೋಪ ಬಂದಿತ್ತು. ಹಾಗೆಯೇ ಲಿಶಿಕನಿಗೆ ಕೂಡ ಹಾಗೆಯೇ ತುಂಬ ಸುಸ್ತಾಗಿತ್ತು, ಪಾಪ ಕೈಯಲ್ಲಿ ಹಿಡ್ಕೊಂಡು. ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತೇಳಿ ಟೇಬಲ್ ಮೇಲೆ ಮಲಗಿಸಿದ್ವಿ. ಹಾಗೆಯೇ ಫಸ್ಟ್ ಸಲಾಡ್ ಬಂತು, ಸಲಾಡ್ ಚೆನ್ನಾಗಿತ್ತು. ಹಾಗೆಯೇ ಇಲ್ಲಿದು ವೆಜ್ ಗೋಬಿ ಮಂಚೂರಿ ಅಂತೂ ಸೂಪರ್ ಆಗಿತ್ತು, ಒಳ್ಳೆ ಟೇಸ್ಟ್. ನಾವು ವೆಜ್ಜಲ್ಲಿ ಮಶ್ರೂಮ್ ಕಡಾಯಿ, ಹಾಗೆಯೇ ವೆಜ್ ಮಶ್ರೂಮ್ ಫ್ರೈಡ್ ರೈಸ್, ಹಾಗೆಯೇ ಗೋಬಿ ಮಂಚೂರಿ ಹೇಳಿದ್ವಿ. 3 ಫುಡ್ ಕೂಡ ಉಂಟಲ್ಲ, ಸೂಪರ್ ಆಗಿತ್ತು ಟೇಸ್ಟ್. ಇವರದಲ್ಲಿ ನಾನ್ ವೆಜ್ ಫ್ರೈಡ್ ರೈಸ್, ಹಾಗೆಯೇ ಚಿಕನ್ ತಂದೂರಿ ತೊಗೊಂಡಿದ್ದಾರೆ. ಒಳ್ಳೇದಿತ್ತಂತೆ ಟೇಸ್ಟ್, ಮಕ್ಕಳು ಹೇಳ್ತಿದ್ರು ಟೇಸ್ಟ್ ಸೂಪರ್ ಇತ್ತು ಅಂತ ಹೇಳಿ. ಹಾಗೆಯೇ ಇಲ್ಲಿದ್ದು ಫುಡ್ ಅಂತೂ ಸೂಪರ್ ಇತ್ತು, ಎಲ್ರಿಗೂ ಫುಡ್ ಇಷ್ಟ ಆಯಿತು ಇಲ್ಲಿದ್ದು. ಈಗ ಮನೆ ರೀಚ್ ಆದ್ವಿ, 11 ಗಂಟೆ ಆಗಿತ್ತು ಮನೆಗೆ ಬಂದು ಮುಟ್ಟುವಾಗ. ಎಲ್ರಿಗೂ ಸಾಕಾಗಿದೆ, ಬೆಳಗ್ಗೆ ಬೇಗ ಎದ್ದು ಹೋದದಲ್ವ, ಎಲ್ರಿಗೂ ಸಾಕಾಗಿತ್ತು ಇವತ್ತು.